ಜುಲೈ 6ರಂದು ಕಾಪಠಾಣ ವ್ಯಾಪ್ತಿಯ ಮಣಿಪುರ ದಿಂದೂರುಕಟ್ಟೆ ಅಲೆವೂರು ರಸ್ತೆ ಸೇತುವೆ ಬಳಿ ಹೊಳೆಗೆ ಹಾರಿರುವ ಶಂಕೆ ಇರುವ ಯುವಕ 28 ವರ್ಷದ ಪುನೀತ್ ದೇಹ ಈವರೆಗೂ ಪತ್ತೆಯಾಗಿಲ್ಲ. ಮಂಗಳವಾರ ಬೆಳಗಿನಿಂದಲೇ ಖ್ಯಾತ ಮುಳುಗುತಜ್ಞ ಈಶ್ವರ್ ಮಲ್ಪೆ, ಪ್ರವೀಣ್ ಕುರ್ಕಾಲು, ಅಶೋಕ್ ದಿಂದೂರುಕಟ್ಟೆ ಮತ್ತು ಉಡುಪಿ ಜಿಲ್ಲಾ ಅಗ್ನಿಶಾಮಕ ದಳದ ಸಿಬ್ಬಂದಿ ಸೇತುವೆಯಿಂದ ಸುಮಾರು 8 ಕಿಲೋಮೀಟರ್ ದೂರದವರೆಗೂ ಹುಡುಕಾಟ ನಡೆಸಿದ್ದಾರೆ. ಆದರೂ ಯಾವುದೇ ಪ್ರಯೋಜನ ಆಗಿಲ್ಲ. ಎಲ್ಲೂ ಬರಲಿಲ್ಲ. ಇಲ್ಲಿ ಎರಡು ಸೈಡಲ್ಲೂ ಮನೆ ಇದೆ.